ತಲೆ ಕೂದಲು ಬೆಳ್ಳಗಾಗ್ತಾ ಇದೆಯಾ? ತಲೆ ಕೂದಲಿಗೆ ನ್ಯಾಚುರಲ್ ಆಗಿ ಕಲರಿಂಗ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ತುಂಬಾ ಸೂಪರ್ ಆಗಿರುವಂಥ ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇದೇನು ಅಂತಂದರೆ ಗ್ರೇ ಹೇರಿಗೆ ಒಂದು ಉತ್ತಮವಾಗಿರುವಂಥ ಸೊಲ್ಯೂಷನ್ ಅಂತ ಹೇಳ್ಬೋದು. ಎಷ್ಟೇ ಕೂದಲು ಬಿಳಿ ಆಗಿದ್ರೂ ಕೂಡ ಇದೊಂದು 2-3 ಸರಿ ಈ ಮಿಕ್ಸನ್ನು, ಈ ಪೇಸ್ಟನ್ನು ನೀವು ಅಪ್ಲೈ ಮಾಡಿದರೆ ನಿಮ್ಮ ಕೂದಲಿನ ಕಲರ್ ಇದೆಯಲ್ವಾ, ತಲೆ ಕೂದಲಿನ ಕಲರ್ ಅದು ಚೇಂಜ್ ಆಗುತ್ತೆ. ಗ್ರೇ ಹೇರ್ ನಿಮಗೆ ಬ್ರೌನ್ ಆಗುತ್ತೆ, ಇಲ್ಲ ಬ್ಲ್ಯಾಕ್ ಆಗುತ್ತೆ ನೀವು ರೆಗ್ಯುಲರ್ ಆಗಿ ಹಾಕಿದರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಟ್ರೈ ಮಾಡಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾಕಂತಂದರೆ ಎಲ್ಲ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ಮಾಡುವಂಥದ್ದು. ಮತ್ತು ಇನ್ನೊಂದು ಏನು ಅಂತಂದರೆ, ನಾನು ಇದನ್ನ ರೆಗ್ಯುಲರ್ ಆಗಿ ಹಾಕ್ತಾ ಇರ್ತೇನೆ. ಅಂದರೆ ತಲೆ ಕೂದಲು ಕೂಡ ತುಂಬ ಬೆಳ್ಳಗಾಗಿದೆ, ಬಟ್ ನಾನು ಯಾವುದೇ ಹೇರ್ ಡೈ ಆಗಲಿ ಕಲರಿಂಗ್ ಆಗಲಿ ನಾನು ಮಾಡಿಸ್ಕೊಳ್ಳಲ್ಲ. ಈ ಸೊಲ್ಯೂಷನನ್ನೇ ಅಥವಾ ಈ ಮಿಕ್ಸನ್ನೇ ನಾನು ತಿಂಗಳಿಗೆ 1 ಸರಿ ಅಥವಾ 2 ಸರಿ ಅಪ್ಲೈ ಮಾಡ್ತೇನೆ. ಅಷ್ಟೇ ಕಲರ್ ಚೇಂಜ್ ಆಗಿರೋದು ಎಲ್ಲ ಕವರ್ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಬೆಳ್ಳಗಾಗಿರುವಂಥ ತಲೆ ಕೂದಲಿಗೆ ನ್ಯಾಚುರಲ್ ಆಗಿ ಹೇರ್ ಕಲರಿಂಗ್ ಮಾಡಿಸೋದಕ್ಕೆ ನಮಗೆ ಬೇಕಾಗಿರೋದು ಮೆಹಂದಿ. ನೀವು ಆದಷ್ಟು ಈ ಹರ್ಬಲ್ ಮೆಹಂದಿ ಅಥವಾ ಆರ್ಗ್ಯಾನಿಕ್ ಮೆಹಂದಿ ಇರುತ್ತಲ್ವ, ಅದನ್ನ ತಗೊಂಡ್ರೆ ತುಂಬ ಒಳ್ಳೆಯದು. ಅದಾದ ನಂತರ ಇನ್ನೊಂದು ತುಂಬಾ ಉತ್ತಮ, ಇದು ತಲೆ ಕೂದಲಿನ ಬೆಳವಣಿಗೆಗೆ, ತಲೆ ಕೂದಲಿಗೆ ಕಪ್ಪು ಬಣ್ಣ ಕೊಡೋದಕ್ಕೆ ತುಂಬ ಉತ್ತಮವಾಗಿರೋದು ಅಂತಂದರೆ ಕಪ್ಪು ಜೀರಿಗೆ. ನೋಡಿ, ಇದು ಈ ಥರ ಇರುತ್ತೆ. ನಿಮಗೆ ಗಂಧಿಗೆ ಅಂಗಡಿಗಳಲ್ಲಿ ಅಥವಾ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಕಪ್ಪು ಜೀರಿಗೆ ಅಂತ ಕೇಳಿದರೆ ಸಿಗುತ್ತೆ. ಅದಾದ ನಂತರ ಇದು ಮೇಜರಾಗಿ ನಮಗೆ ಬೇಕಾಗಿರೋದು ಇದೆ. ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಇದೆ, ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಏನು ಮಾಡಿ ಅಂತಂದರೆ, ಮೆಹಂದಿಯನ್ನು ಒಂದು ಬೌಲಿಗೆ ತಗೊಂಡಿದ್ದೇನೆ ನಾನು. ಈ ಮೆಹಂದಿ ಅಥವಾ ಮದರಂಗಿ ಪುಡಿ ಇರುತ್ತಲ್ವ, ಇದು ಏನು ಅಂತಂದರೆ ನಿಮಗೆ ಪೂರ್ತಿ ತಲೆ ಕೂದಲಿಗೆ ಹಚ್ಚೋದಿದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಹಾಗೆಯೇ ನಮಗೆ ಸ್ವಲ್ಪ ಈ ಕಳುಂಜಿ ಅಥವಾ ಕಪ್ಪು ಜೀರಿಗೆ ಕೂಡ ಬೇಕಾಗುತ್ತೆ. ಜೊತೆಗೆ ನಮಗೆ ಇನ್ನೊಂದು ಏನು ಅಂತಂದರೆ, ನಾನು ಒಣಗಿರುವಂಥ ಕರಿಬೇವು ಎಲೆಯನ್ನು ತಗೊಂಡಿದ್ದೇನೆ. ಇದು ಯಾಕಂತಂದರೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ. ಇನ್ನೊಂದು ಏನು ಅಂತಂದರೆ, ಕರಿಬೇವು ಇದೆಯಲ್ವ, ಇದು ತಲೆ ಕೂದಲನ್ನು ಸ್ಟ್ರಾಂಗ್ ಮಾಡೋದಕ್ಕೆ, ಹಾಗೆಯೇ ತಲೆ ಕೂದಲಿನ ಉತ್ತಮ ಬೆಳವಣಿಗೆಗೆ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ಮೊದಲು ನಾವು ಏನು ಮಾಡಬೇಕು ಅಂತಂದರೆ, ಈ ಕಪ್ಪು ಜೀರಿಗೆ ಮತ್ತು ಈ ಕರಿಬೇವು ಒಣಗಿರುವಂಥದ್ದು ತಗೊಂಡಿದ್ದೇನೆ. ಹಸಿ ಕರಿಬೇವು ಇದ್ದರೆ ಒಂದು ಸ್ವಲ್ಪ ಅದನ್ನ ಬಾಣಲೆಯಲ್ಲಿ ಹಾಕಿ ಹುರಿದುಕೊಂಡು ಡ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಅದನ್ನ ಪುಡಿ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಎರಡನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡ್ಕೋಬೇಕು. ನೋಡಿ, ಮದರಂಗಿ ಪುಡಿ ಹಾಗೆಯೇ ಕಪ್ಪು ಜೀರಿಗೆ ಮತ್ತು ಕರಿಬೇವಿದು ಪುಡಿ ರೆಡಿಯಾಗಿದೆ. ನಾನು ಕಪ್ಪು ಜೀರಿಗೆ 3 ಚಮಚದಷ್ಟು, ಕರಿಬೇವು 1 ಹಿಡಿಯಷ್ಟು ತಗೊಂಡಿದ್ದೇನೆ. ಇವಾಗ ಒಂದು ಡಿಕಾಕ್ಷನನ್ನು ರೆಡಿ ಮಾಡಬೇಕು. ಅದಕ್ಕೆ ನಮಗೆ ಬೇಕಾಗಿರೋದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, 1-1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ನೋಡಿ, ಒಂದು 3 ಚಮಚದಷ್ಟು ಟೀ ಪುಡಿ, ಒಳ್ಳೆಯ ಟೀ ಪುಡಿ ತಗೊಳ್ಳಿ. ನೀವು ಆರ್ಗ್ಯಾನಿಕ್ ಆಗಿರೋದನ್ನೇ ತಗೊಳ್ಳಿ, ಯಾಕಂತಂದರೆ ತಲೆ ಕೂದಲಿಗೆ ಹಾಕೋದ್ರಿಂದ ಕೆಲವೊಂದು ಸರಿ ನಾವು ಕಲಬೆರಕೆ ಇರೋದನ್ನು ಹಾಕಿದರೆ ತಲೆ ಕೂದಲು ಉದುರುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಆರ್ಗ್ಯಾನಿಕ್ ಆಗಿರುವಂಥ ಒಳ್ಳೆ ಟೀ ಪೌಡರನ್ನು ತಗೊಳ್ಳಿ. ಹಾಗೆಯೇ ಒಳ್ಳೆಯ ಫಿಲ್ಟರ್ ಕಾಫಿ ಪುಡಿಯನ್ನು ತಗೊಳ್ಳಿ. ಇನ್ಸ್ಟೆಂಟ್ ಕಾಫಿ ಪುಡಿ ಬೇಡ, ಫಿಲ್ಟರ್ ಕಾಫಿ ಪುಡಿಯನ್ನು ತಗೊಳ್ಳಿ. 2-3 ಚಮಚದಷ್ಟು ಈ ನೀರಿಗೆ ಹಾಕ್ಕೊಳ್ಳಿ. ಇದು ಏನಕ್ಕೆ ಅಂತಂದರೆ, ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ನಮಗೆ ಒಳ್ಳೆ ಕಲರ್ ಕೊಡುವಂಥದ್ದು. ಹಾಗೆಯೇ ಇದಕ್ಕೆ ಒಂದು 3 ಚಮಚದಷ್ಟು ನಾನು ಹೇಳಿದ್ದೀನಲ್ವ, ಕರಿಬೇವು ಮತ್ತು ಕಪ್ಪು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಹಾಕೋಬೇಕು. 3 ಚಮಚದಷ್ಟು ಹಾಕ್ಕೊಳ್ಳಿ. ಎಲ್ಲದನ್ನು ಸೇರಿಸಿದ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ನಾವೊಂದು ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳಿದಾಗೆ 1.5 ಲೋಟದಷ್ಟು ನೀರಿಗೆ ಒಂದು 3 ಚಮಚದಷ್ಟು ಒಳ್ಳೆ ಕಾಫಿ ಪುಡಿ, 3 ಚಮಚದಷ್ಟು ಒಳ್ಳೆ ಟೀ ಪುಡಿ, ಹಾಗೆಯೇ ಕರಿಬೇವು ಮತ್ತು ಕಪ್ಪು ಜೀರಿಗೆಯ ಪುಡಿ ಮಾಡಿಟ್ಟಿದ್ದೀವಲ್ಲ, ಅದೊಂದು 3 ಚಮಚ, ಇದಿಷ್ಟನ್ನು ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಈ ಇದರದ್ದು ಮಿಕ್ಸಿದೆ ಅಲ್ವಾ, ಕುದಿದ ಕಲರ್ಸ್ ಬರುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ. ಇದೊಂದು ಅರ್ಧದಷ್ಟು ಕಮ್ಮಿ ಆಗಬೇಕು. ಡಿಕಾಕ್ಷನ್ ಅಂತಂದರೆ ನಾವು 1.5 ಲೋಟ ನೀರಿಟ್ಟಿದ್ರೆ ಅದೊಂದು 3/4 ಲೋಟದಷ್ಟು ಆಗಬೇಕು. ಅಲ್ಲಿ ತನಕ ಕುದಿಸಿ ಇದನ್ನ ಸ್ಟವನ್ನು ಬಂದ್ ಮಾಡಿ ಇದನ್ನು ತನೀಲಿಕ್ಕೆ ಬಿಟ್ಬಿಡಿ. ಇದು ನಮ್ಮ ತಲೆ ಕೂದಲಿಗೆ ಇದೆಯಲ್ವಾ, ತುಂಬ ಒಳ್ಳೆಯ ಕಲರನ್ನು ಕೊಡುತ್ತೆ. ಇವಾಗೇನು ಅಂತಂದರೆ, ನೀವು ಇದನ್ನ ಚೆನ್ನಾಗಿ ಫಿಲ್ಟರ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಏನಂತಂದರೆ, ಒಂದು ಮಿಕ್ಸಿಂಗ್ ಬೌಲಿಗೆ ಮೆಹಂದಿ ಪುಡಿಯನ್ನು ಹಾಕ್ಕೊಳ್ಳಿ. ಹಾಗೆ ಇನ್ನೊಂದು ಉತ್ತಮವಾಗಿರುವಂಥ ತಲೆ ಕೂದಲಿಗೆ
ತುಂಬ ಚೆನ್ನಾಗಿ ಕಲರನ್ನು ಕೊಡುವಂತಹ ತಲೆ ಕೂದಲ ಬೆಳವಣಿಗೆಗೆ ಉಪಯೋಗ ಆಗುವಂತಹ ಪುಡಿ ಏನು ಅಂತಂದರೆ ಆಮ್ಲದ ಪುಡಿ ಅಥವಾ ಇದನ್ನ ನೆಲ್ಲಿಕಾಯಿ ಪುಡಿ ಅಂತ ಕೂಡ ಹೇಳ್ತಾರೆ. ಇದು ಕೂಡ ಅಷ್ಟೇ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಅಥವಾ ಗಂಧಿಗೆ ಸ್ಟೋರ್ಗಳಲ್ಲಿ ಸಿಗ್ಬೋದು. ಆರ್ಗ್ಯಾನಿಕ್ ಆಗಿರುವಂಥದ್ದನ್ನೇ ಉಪಯೋಗ ಮಾಡ್ಕೊಳ್ಳಿ. ಆದಷ್ಟು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಸಿಗುವಂಥದ್ದನ್ನೇ ಉಪಯೋಗ ಮಾಡ್ಕೊಳ್ಳಿ. ಕಲಬೆರಕೆ ಇದ್ದರೆ ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ನೋಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ. ಇವಾಗ ಈ ಪುಡಿಯನ್ನು ಅಂದರೆ ನೆಲ್ಲಿಕಾಯಿ ಪುಡಿ ಮತ್ತು ಮೆಹಂದಿ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಡಿಕಾಕ್ಷನ್ ಇರುತ್ತಲ್ವ ಅದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು ವೇಳೆ ನಿಮಗೆ ಡಿಕಾಕ್ಷನ್ ಸ್ವಲ್ಪ ಕಮ್ಮಿ ಆಯಿತು ಅಂತಂದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಬೋದು. ಬಟ್ ಆದಷ್ಟು ಇದನ್ನು ಕಂಪ್ಲೀಟಾಗಿ ಇದಕ್ಕೆ ಎಷ್ಟು ಮಿಕ್ಸ್ ಮಾಡಲಿಕ್ಕೆ ಬೇಕಾಗುತ್ತೆ ಅಷ್ಟು ಡಿಕಾಕ್ಷನನ್ನೇ ರೆಡಿ ಮಾಡಿ ನೀವು ಮಿಕ್ಸ್ ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ಕಲಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮಗೆ ತಲೆ ಕೂದಲಿಗೆ ಕರೆಕ್ಟಾಗಿ ಅಂಟಿಕೊಳ್ಳೋ ಥರ ಅದಕ್ಕೆ ಬರಬೇಕು, ಸ್ಟಿಕ್ಕಾಗಿ ಅಂಟಿಕೊಳ್ಳೋ ಥರ ಅದಕ್ಕೆ ಬರಬೇಕು. ನೋಡಿ, ಈ ಥರ ಗಂಟಿಲ್ಲದಂತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸನ್ನು ನೀವು ಕೈಗೆ ಒಂದು ಗ್ಲೌಸನ್ನು ಹಚ್ಚಿಬಿಟ್ಟು ತಲೆ ಕೂದಲಿಗೆ ನೀಟಾಗಿ ಹಚ್ಕೊಂಡು ಅದನ್ನ ಡ್ರೈ ಆಗೋ ತನಕ, ಒಣಗೋ ತನಕ ಬಿಟ್ಬಿಟ್ಟು ಕೊನೆಗೆ ತಲೆ ಸ್ನಾನ ಮಾಡ್ಬೋದು. ಇದನ್ನು ನೀವು ತಲೆ ಕೂದಲು ಎಲ್ಲೆಲ್ಲ ಬೆಳ್ಳಗಾಗಿದೆ ಅಲ್ಲೆಲ್ಲ ಹಚ್ಬೋದು, ಇಲ್ಲ ಫುಲ್ ತಲೆಗೆ ನೀವು ಪ್ಯಾಕ್ ಮಾಡ್ಕೋಬೋದು. ಈವನ್ ನಿಮ್ಮ ತಲೆ ಕೂದಲು ಬೆಳ್ಳಗಾಗಿಲ್ಲದಿದ್ದರೂ ಕೂಡ ಈ ಪ್ಯಾಕನ್ನು ಹಚ್ಚಿ ನೀವು ಸ್ನಾನ ಮಾಡೋದ್ರಿಂದ ಒಳ್ಳೆ ಶೈನಿಂಗ್ ಕೊಡುತ್ತೆ, ಒಂಥರ ರೆಡ್ಡಿಶ್ ಕಲರ್ ಬರುತ್ತೆ. ಈವನ್ ಬೆಳ್ಳಗಾಗಿರುವಂಥ ತಲೆ ಕೂದಲು ಕಂಪ್ಲೀಟಾಗಿ ಕಪ್ಪಾಗುತ್ತೆ ಒಂದೇ ವಾಶ್ಗೆ ಅಂತ ನಾನು ಹೇಳಲ್ಲ. ಒಂದು ಸ್ವಲ್ಪ ಕಂದು ಬಣ್ಣ ಅಥವಾ ಒಂದು ಸ್ವಲ್ಪ ರೆಡ್ಡಿಶ್ ಬಣ್ಣ ಬರುತ್ತೆ. ಒಂದು 3-4 ಸರಿ ಹಾಕಿದಾಗ ನಿಮಗೆ ಒಳ್ಳೆ ಕಲರ್ ತಲೆ ಕೂದಲಿಗೆ ಬರುತ್ತೆ. ಅದೆಲ್ಲದಕ್ಕಿಂತ ಜಾಸ್ತಿಗೆ ಏನು ಅಂತಂದರೆ ತಲೆ ಕೂದಲಿನ ಬೆಳವಣಿಗೆಗೆ, ದಪ್ಪ ಆಗಲಿಕ್ಕೆ ಕೂಡ ಇದು ತುಂಬ ಅಂತಂದರೆ ತುಂಬ ಒಳ್ಳೆಯ ಪ್ಯಾಕ್.